ಸೊ ಬಂಗುಡೆ ಚಿಕನ್ ಗಾರ್ಲಿಕ್ಕಾ ಓಕೆ ಸೊ ದೋಸೆ ಯಾವ ಗ್ರೇವಿ ಮಟನ್ ಗ್ರೇವಿಯಾ ಓಕೆ ಇವತ್ತು ನಿತೇಶ್ ಅವರ ಅಜ್ಜಿಯ 100 years ಬರ್ಡೇ ಸೆಲೆಬ್ರೇಷನ್ಸ್ ತುಂಬಾನೇ ಸ್ಪೆಷಲ್. ಸೊ ಅವರು ಇವತ್ತು ನಮ್ಮೊಂದಿಗಿಲ್ಲ, ಬಟ್ ಅವರ ರಿಮೆಂಬರೆನ್ಸ್ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿಯವರೆಲ್ಲ ಸೇರಿ. ಸೊ ಹಾಗೆಯೇ ಫ್ಯಾಮಿಲಿ ಆಲ್ಮೋಸ್ಟ್ ಒಂದು ಅರೌಂಡ್ 60-70 ಮೆಂಬರ್ಸ್ ಇವತ್ತು ಬರ್ಡೇಗೆ ಬರ್ತಿದ್ದಾರೆ. ಸೊ ಹಾಗೆ ತುಂಬ ಚೆನ್ನಾಗಾಗ್ತದೆ ಬರ್ಡೇ ಸೆಲೆಬ್ರೇಷನ್ಸ್. ಎಸ್, ಲೆಟ್ಸ್ ಎಂಜಾಯ್ ದ ಒಕೇಶನ್ ಟುಡೇ. ಎಸ್, ಅಕ್ಕ ತಮ್ಮ ಎಲ್ಲ ರೆಡಿ ಆಗಿದ್ದಾರೆ. ಅಂಕಲ್ ಎಕ್ಸೈಟೆಡ್ ಫಾರ್ ಬರ್ಡೇ ಸೆಲೆಬ್ರೇಷನ್? Laksha is there, no? She is in there. Full yellow makklu. She is Gurkharti of this family now, so she will take care of everything. ವೈಟ್ ಅಂಡ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಟೇಬಲ್ ಕಲರ್ ಸೆಟ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಅಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಉಂಟು. ಸೊ ನೋಡ್ಬೋದು ಇಲ್ಲಿಂದ ವ್ಯೂ ಪಾಯಿಂಟ್. ಎಸ್, ಈಗ ಫೈನಲ್ ಆಗಿ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಎಸ್, ರೆಡಿ? ಎಸ್, ಈಗ ರೆಡಿ ಆಗಿದ್ದೀವಿ. ಅಂಕಲ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹೋಗಿ ಈಗ ಫುಲ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತದೆ. ಸೊ ಹಾಗೆ ವೇಟ್ ಮಾಡ್ತಾ ಇರಿ. ಸೊ ಟುಡೇಸ್ ನಮ್ಮ ಫಂಕ್ಷನ್ ಇದು ಸ್ಪೆಷಲ್ ಗೆಸ್ಟ್ ಫುಲ್ ಪೂರ್ಣದಿಂದ ಬಂದಿದ್ದಾರೆ. ಸ್ಪೆಷಲಿ ವೆಲ್ಕಮ್ ಮಾಡುವ. ಸರ್ಪ್ರೈಸಿಂಗ್ ಗೆಸ್ಟ್ ಒಂಜಿ ಪ್ರಶಾಂತ್ ಬರ್ತಿರೋದು ವರ್ತ ಮಾಡಿಕೊಂಡು ಕೊಂಚ ಆಕ್ಚುಲಿ ವರ್ಕ್ Yes, same, wow. ಫೋಟೋ ಸೆಷನ್ ಆಗಿ ಈಗ ಸ್ಟಾರ್ಟ್ ಆಗ್ತದೆ ಅನ್ಸುತ್ತಲ್ಲ. ಸೊ ತುಂಬಾ ಟೆಂಪ್ಟ್ ಆಗ್ತಾ ಉಂಟು. ಒಳ್ಳೆ ಸ್ಮೆಲ್ ಹೊಡಿತಾ ಎಸ್, ಸುಮ್ಮನೆ ಅದಕ್ಕೆ ಅಷ್ಟೇ ಆಗ್ತಾ ಇದೆ ಅಂತ. ಸೊ 2 ಪ್ಲೇಟ್ ಜಾಸ್ತಿ ಕೊಡೋಣ. ಜೋಶ್ ವಾಯ್ಸ್ ಕೇಳ್ತಾ ಇಲ್ಲ. ಸೊ ಅಶ್ವಕ್ಕ ಈಗ ಸಖತ್ತಾಗಿ ಚಿಕನ್ ಹೊಡಿತಾ ಇದ್ದಾರೆ. ಸೊ ನಮ್ನೆಲ್ಲ ಬಿಟ್ಟು ತಿಂತಾ ಇದ್ದೀರಿ ಅಲ್ಲ. ಪ್ರಿಯಕ್ಕ ಕೈ ತೊಳೆದು ಇನ್ನೇನು ತಿನ್ಬೇಕಷ್ಟೇ. ಅಭಿಷೇಕ್ ಸೊ ತುಂಬಾ ದೊಡ್ಡ ಬಂಗುಡೆ ಸಿಕ್ಕಿದೆ ಈಗ. ಸೊ ಶುಂಠಿ ಕಾಯಿ ಮೆಣಸು ಹಾಕಿ ಮಸಾಲ ಮಾಡಿರುವಂಥದ್ದು. ವೆರಿ ಟೇಸ್ಟಿ.
ಮುಕ್ತ ಪನಯನ ಬಾನು ಸಾಧಿಯ ಬಾನು ಹಾಗೆ ಓಲ್ಡ್ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಸೊ ಅದರ ಕ್ಲಿಪ್ಪಿಂಗ್ಸ್ ಕೂಡ ಅದರಲ್ಲಿ ಶೇರ್ ಮಾಡ್ತೀವಿ. ಸೊ ಎನಿವೇ ಈಗ ಆಲ್ಮೋಸ್ಟ್ ಎಷ್ಟಾಯ್ತು ಟೈಮ್? ಎಸ್, ಆಲ್ಮೋಸ್ಟ್ 42 ಟೈಮ್. ಆ್ಯಂಡ್ ಎಲ್ಲರೂ ಕೂಡ ಊಟ ಶುರು ಮಾಡಿದ್ದಾರೆ. ಸೊ ನಾವು ಕೂಡ ಈಗ ಊಟ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಅಲ್ವಾ ಬವಿ? ಎಸ್, ವೆರೈಟೀಸ್ ಇದೆ. ಹಾಗೆ ಸೊ ಇವತ್ತಿನ ಊಟದಲ್ಲಿ ಏನೇನು ಮೆನು ಇದೆ ಅಂತಲೂ ಕೂಡ ತೋರಿಸ್ತೇನೆ. ಸೊ ಬಂದಿದೆ ಚಿಕನ್ ಗಾರ್ಲಿಕ್. ಓಕೆ, ಸೊ ದೋಸೆ. ಯಾವ ಗ್ರೇವಿ? ಮಟನ್ ಗ್ರೇವಿಯಾ? ಸಲಾಡ್ ಆ್ಯಂಡ್ ಬಿರಿಯಾನಿ. ಇದ್ಯಾವುದು? ಗ್ರೇವಿ, ವೆಜ್ ಗ್ರೇವಿಯಾ? ಸ್ವಲ್ಪ ಓಪನ್. ಪಾಯಸ, ನಮ್ಮ ಜೋಕುಲು ಕುಟುಂಬದಕ್ಕೆ ಸೇರಿದು ಅಲ್ಪ ವರ್ಷಗಳು ಸ್ಟಾರ್ಟ್ ಮಲ್ಪುವ ನಮ್ಮ ಬರ್ತ್ಡೇ ಮತ ಸೆಲೆಬ್ರೇಟ್ ಮಲ್ಪರೆ ಮಾತೆರೇನ ಫ್ಯಾಮಿಲಿದಾಗಲೇನು ಫ್ರೆಂಡ್ಸ್ನಾಗಲೇನು ಮತ ಪಣದು ಸ್ಟಾರ್ಟ್ ಮಲ್ಪುವ ಅಂಡ ಈ ಸಂದರ್ಭದ ಒಂಜಿ ಎಂಕಲೆಗಳೊಂಜಿ ಬೇಜಾರೇನ ಪನ್ನಗ ಎಂಕಲ್ ಮಾತ ಜೋಕುಲ್ಲ ಒಟ್ಟಾದ ಯಾಪಲ್ಲ ಎಂಕಲ್ನ ಮಮ್ಮಿನ ಆಗಿನ ಡ್ಯಾಡಿನ ಬರ್ತ್ಡೇ ಒಂಜಿ ಸೆಲೆಬ್ರೇಟ್ ಮಲ್ಪುನ ಎಂಕಲೆ ಅವಕಾಶ ಸಿಕ್ಕದ ಅಂಚಾದ ಎಂಕೊಂಜಿ ಆಸೆ ಇತ್ತೇನೆ ಮಮ್ಮಿನ ಬರ್ತ್ ಡೇಟ್ ಯಾಪಲ್ಲ ಎಂಕ್ ನೆನಪುಂಡು. ಅನ್ಫಾರ್ಚುನೇಟ್ಲಿ ಎನ್ನ ಡ್ಯಾಡಿನ ಬರ್ತ್ ಡೇಟ್ ನೆನಪಿತ್ತಿನ ಅಂಡ ಎಂಕ ಒಂಜಿ ಸೆಲೆಬ್ರೇಟ್ ಮಲ್ಪುನ ಎಂಕಲಿಗೆ ಅವಕಾಶ ಸಿಗಸಿ ಅಂಚಾದ ಯಾನ್ ಎನ್ನ ಬ್ರದರ್ ಸಿಸ್ಟರ್ನ ಕಲ್ಲಡ ಪಂಡೆ 12th ಜನವರಿ 24 ನಮ್ಮ ಮಮ್ಮಿನ ಬರ್ತ್ ಡೇಟ್ ಅದನ್ನ 100ನೇ ವರ್ಷದ ಬರ್ತ್ ಡೇಟ್ ಅಂಚಾದ ನಮ್ಮ ಮಾತೆರ್ಲ ಒಟ್ಟಾದ ಒಂಜಿ ಕಾರ್ಯಕ್ರಮ ಉಲ್ಲೆ ನಾನು ನೆಟ್ಟುಡುಂಬಲ ಪಂತೇನೆ ಮುಲ್ಪ ಈ ಒಂಜಿ ಕಂಪೌಂಡ್ ಲೈ ಎಂಚಿನನೆ ಒಂಜಿ ಕಾರ್ಯಕ್ರಮ ಆಪುಂಡಂಡ
they are the first person to enjoy. ಎಂಕಲ್ ಜಾಸ್ತಿ ಅಗಲೆ ಖುಷಿ ಆಪುಂಡು ಎಂಕಲ್ಲ ಮಮ್ಮಿ ಡ್ಯಾಡಿನ ಕಲೆ ಅಂಚಾದ ಯಾನ ಏನ ಬ್ರದರ್ ಸಿಸ್ಟರ್ನ ಕಲ್ಲ ಪಂಡೆ ನಮ್ಮ ಈ ಒಂದು ಡೇಟ್ ನಮ್ಮ ಮಾತೆಲ್ಲ ಒಟ್ಟಾಕ ನಮ್ಮ ಫ್ರೆಂಡ್ಸ್ ನಮ್ಮ ಸಂಬಂಧದ ಕಲೆ ಪಂಡದು ಒಂದು ಕಾರ್ಯಕ್ರಮ ಮಲ್ಪುಗಾನ್ ಬಂದ ಇವಿ ಎಂಕಲ್ಲ ಮಮ್ಮಿನ 100ನೇ ವರ್ಷದ ಬರ್ತ್ ಡೇಟ್ ಒಂದು ರಿಮೆಂಬರ್ ಮಲ್ತೊಂದುಲ್ಲ ಅಂಚಾದ ಈ ಸಂದರ್ಭಡು ಬೈದಿನ ಮಾತ ಇನ್ನೆಂಕಲ್ಲ ಸಂಬಂಧದ ಕೆಲವು ಫ್ರೆಂಡ್ಸ್ ನಕಲು ಮಾತೆರೆಗ್ಲ ಯಾನ ಈ ಸಂದರ್ಭದಲ್ಲೂ ಎನ್ನ ಅಭಿನಂದನೆ ಎಂಕಲ್ನ ಫ್ಯಾಮಿಲಿದ ಲೆಕ್ಕೋಡು ಎನ್ನ ಬ್ರದರ್ ಸಿಸ್ಟರ್ ಬೊಕ್ಕ ಎಂಕಲ್ ಮಾತೆಲ್ಲ ಸೇರ್ದು ಎಂಕಲ್ ಮಾತೆರೆಗ್ಲ ಎನ್ನ ಎಂಕಲ್ನ ಅಭಿನಂದನೆ ಅಂಚನೆ